ದಕ್ಷಿಣ ಭಾರತದ ಅಜ್ಮೀರ್ ಪಂಡಿತೆ ಪುಗ್ಗಡ್ತೆ ಪಡೆಯಿನ ಉಳ್ಳಾಲ ಸೈಯದ್ ಮದನಿ ದರ್ಗಾಗ್ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರು ಜಮೀರ್ ಅಹಮದ್ ಖಾನ್ ಬೊಕ್ಕ ಪೌರಾಡಳಿತ ಬೊಕ್ಕ ಹಜ್ ಸಚಿವರು ರಹೀಂ ಖಾನ್ ಅಂಗಾರೆ ಬಯ್ಯಗ್ ಭೇಟಿ ಕೊರ್ದು ಚಾದರ ಒಪ್ಪಿಯಾದ ವಿಶೇಷ ಪ್ರಾರ್ಥನೆ ಸಂದಾಯರು. Bismillah, Allahu Akbar, Allahu Akbar, Allahu Akbar, La ilaha illallah, Allahu Akbar, Allahu Akbar, walillahi Bismillahirrahmanirrahim. Qul huwallahu ahad, Allahus samad. لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد. الحمد لله رب العالمين حمدا يوافي نعمه ويكافئ مزيدا. اللهم صل على سيدنا محمد وعلى آله سيدنا مولانا محمد. اللهم صل على سيدنا محمد لذة بقاء الخاشعين وهمة نشاط العابدين وحجة أهل اليقين ونور بصيرة الواصلين رائد المقربين إلى حضرة الشهود والتمكين وعلى آله وصحبه وسلم. اللهم وصلنا بلغ مثل ثواب ما قرأناه من القرآن العظيم مقبولة مرضية أولينا حضرة الروح نبينا وإلى أحمد الكبير الرفاعي قدس الله إبراهيم الدسوقي قدس الله أحمد البدوي قدس الله سره العزيز وإلى عبد سلطان الهند خاتم سيرنا وسهل أمورنا وقضي والدنا واشف أمراضنا وأمراض من مرضانا يا شافي الأمراض. اللهم إنا نعوذ بك من جهد البلاء ودرك الشقاء وسوء القضاء وشماتة الأعداء. اللهم بارك لنا في جميع أمورنا خصوصا في سائر معاملاتنا وفي زيارتنا يا رب العالمين. اللهم ربنا هب لنا من أزواجنا وذرياتنا قرة أعين واجعلنا للمتقين إماما. اللهم ربنا آتنا في الدنيا حسنة وفي الآخرة حسنة وقنا عذاب النار. اللهم اجعل آخرتنا من عند الموت قول لا إله إلا الله. Good with me on this line. ಈ ಪೊರ್ತು ಸಚಿವರು ಜಮೀರ್ ಅಹಮದ್ ಖಾನ್ ರಹೀಂ ಖಾನ್ ಅಂಚನೆ ರಾಜ್ಯ ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷರು ಶಾಫಿ ಸಾದಿ ಕಣಚೂರು ಸಮೂಹ ಸಂಸ್ಥೆದ ಚೇರ್ಮನ್ ಡಾಕ್ಟರ್ ಅಲ್ಹಾಸ್ ಯುಕೆ ಕಣಚೂರು ಮೋನು ಮೊಕ್ಲೆಗೆ ಮಾನಾದಿಗೆ ಮಲ್ತೇರು. ಅಹಮದ್ ಖಾನ್ ರವರನ್ನ ವೇದಿಕೆಯಲ್ಲಿ ಪೌರ ಸನ್ಮಾನ. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್. ಸಚಿವರು ಆದಂತ ಜನಾಬ್ ರಹೀಂ ಖಾನ್ ರವರನ್ನ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ಸಾಫಿ ಶಹದೀರ್ ಅವರನ್ನು ಕೂಡ ವೇದಿಕೆಯಲ್ಲಿ ಚಿಕ್ಕ ವಯಸ್ಸಿಂದ ಯಾವಾಗಿಂದ ನನ್ನ ಜ್ಞಾನ ಬಂದಿದೆ
ಆವತ್ತಿಂದನೂ ಅಂಚನೆ ದರ್ಗಾಗ್ ಶಿಕ್ಷಣಾರ್ಥಿಲಾದ ಬರ್ಪುನ ವಿದ್ಯಾರ್ಥಿಲ ಅನುಕೂಲಾಗ ಬೋಡಾದ ವಿದ್ಯಾರ್ಥಿ ನಿಲಯದ ನಿರ್ಮಾಣಗ ಅನುದಾನ ಒದಗಾವಡು ಪಂಡದ ಮನವಿನ ಒಪ್ಪಿಯಾಯಿರು ಮಾನದಿಗೆ ಬೊಕ ಮನವಿನ ಸ್ವೀಕಾರ ಮದೊಂದು ಪಾತೆರ್ನ ಜಮೀರ್ ಅಹಮದ್ ಖಾನ್ ಉಳ್ಳಾಲ ದರ್ಗಾ ಪಂಡ ಪವಿತ್ರ ಸ್ಥಳ ಇಡೆಗ್ ಸೇವೆ ಮಲ್ಪುನ ಅವಕಾಶ ತಿಕ್ಕದಂಡು ಪ್ರಾಮಾಣಿಕತೆಡು ಇಡೆಗ್ ಬೋಡಿತಿ ಅಗತ್ಯ ಸೌಲಭ್ಯದ ಅನುದಾನ ಒದಗಾವೆ ವಿದ್ಯಾರ್ಥಿ ನಿಲಯಗ್ಲ 10 ಲಕ್ಷ ಕೊರ್ಪಿನ ಭರವಸೆ ಕೊರ್ದಿತ್ತೆ ಪಂಡದು ವಕ್ಫ್ ಆಸ್ತಿ ಉಪ್ಪುನ ಮಾತಾ ತಾಲೂಕುಲೆಡ್ ಆಸ್ಪತ್ರೆ ಶಾಲೆ ಹಾಸ್ಟೆಲ್ ನಿರ್ಮಾಣ ಮಲ್ಪುನ ತೀರ್ಮಾನಲು ಆತಂದು ಶಿಕ್ಷಣಗೆ ಹೆಚ್ಚಿನ ಆದ್ಯತೆ ಕೊರೊಂದುಲ್ಲ ಒಂಜೆರ್ದು ಎನ್ಮನೆ ತರಗತಿ ಮುಟ್ಟದ ಚೋಕ್ಲಿಗ್ ಸ್ಕಾಲರ್ಶಿಪ್ ಕೊರಿಯರ್ಲ ತೀರ್ಮಾನ ಆತನ ಪಣ ತೆರಿಪಾಯರು. ನಾನು ಹೇಳಿದೆ ಮಾತನ್ನ ಕೊಟ್ಟಿದ್ದೆ ಅವ್ರಿಗೆ, ನಾನು 10 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆದಮೇಲೆ ಆ ಕಮಿಟಿಯವರು ನಂತ ಬಂದಿಲ್ಲ, ತಿರ್ಗಾ ನನಗೂ ಯಾರು ಬಂದು ಕೇಳಕ್ಕೆ ಹೋಗಿಲ್ಲ. ಆ ಕಾರಣಕ್ಕೆ ನಾನು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಈಗ ಅಲ್ಲನ್ನ ಕೃಪೆಯಿಂದ ನಾನಿವತ್ತು ಹಜ್ಜು ಮತ್ತು ವಫ್ ಮತ್ತು ಮೈನಾರಿಟಿ ಮಂತ್ರಿ ಆಗಿದ್ದೀನಿ. ಇವತ್ತು ನಮ್ಮ ಅಧ್ಯಕ್ಷರಿಗೆ ನಾನು ಹೊಸ ಅಧ್ಯಕ್ಷರು ಆಯ್ಕೆ ಆಗಿದ್ದಾರೆ. ಮೊದಲೇ ಆಗಿ ನಿಮಗೆ ನಾನು ಅದೇ ಮಂತ್ರಿಯಾಗಿ ಮೊದಲೇ ನಿಮಗೆ ಧನ್ಯವಾದಗಳು ಸಲ್ಲಿಸ್ತೀನಿ. ಒಳ್ಳೆ ಕೆಲಸನ ಮಾಡಬೇಕಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ದು ಕಮಿಟಿ ಎಲ್ಲ ಸದಸ್ಯರಿಗೆ ನಾನು ನೀವೆಲ್ಲ ಕಮಿಟಿ ಸದಸ್ಯರಿಗೆ ಹೇಳ್ತಾ ಇರೋದು ಏನಕ್ಕಂದರೆ ನಿಮಗೆ ಸಂಬಂಧಪಟ್ಟ ಮಂತ್ರಿ ನಾನು ದಯಮಾಡಿ ನಿಮ್ಮದಲ್ಲಿ ಇಂಥ ಅವಕಾಶ ಸೇವೆ ಮಾಡೋದು ಒಂದು ಅವಕಾಶ ಸಿಕ್ಕಿದೆ ದೇವರನ್ಯದಲ್ಲಿ ಒಳ್ಳೆ ನಿಯತಾಗಿ ಸೇವೆ ಮಾಡಬೇಕು ಅಂತ ನಾನು ಮನವಿಯನ್ನು ಮಾಡ್ಕೊಂಡಿದ್ದೆ. ಅದ್ರ ಜೊತೆಯಲ್ಲಿ ನಂಬಿಕೆನೂ ಇಟ್ಕೊಂಡಿದ್ದೀನಿ. ಭಾಳ ಜನ ಹೇಳಿದ್ದಾರೆ ಇಲ್ಲ ಹೊಸ ಕಮಿಟಿ ಬಂದಾದಮೇಲೆ ಸುಧಾರಣೆ ಆಗಿದೆ, ಭಾಳ ಒಳ್ಳೆ ಕೆಲಸ ನಡೀತಾ ಇದೆ ಅಂತ ಭಾಳ ಜನ ಹೇಳಿದ್ದಾರೆ. ನಾನು ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ. ಇವತ್ತು ನಿಮ್ಮ ಕಟ್ಟಡ ಮಕ್ಕಳು ವಿದ್ಯಾರ್ಥಿ ಮಕ್ಕಳು ಓದೋಕ್ಕೆ ಎಷ್ಟಾಗ್ತದೆ ಇಲ್ಲಿ ನಂತವ ಅನುದಾನ ಇದೆ. ನಾನು ನನ್ನಲ್ಲಿ ಅನುದಾನದಲ್ಲಿ ಗುರುಗಳು ಇಲ್ಲೇ ಪಕ್ಕದವ್ರು ಕೇಳೋರೆ ಮಾಜಿ ನಮ್ಮ ವಕ್ಫ್ ಬೋರ್ಡ್ ಸದಸ್ಯರು ನಮ್ಮ ಗುರುಗಳು ಶಾಫಿ ಸಾದಿಗಳು. ಈಗ ನಮ್ಮಲ್ಲಿ ಒಂದು ಗ್ರ್ಯಾಂಡ್ ಇದೆ, ನಮ್ಮಲ್ಲಿ ಗ್ರ್ಯಾಂಡ್ ಇಂಟ್ರೆಸ್ಟ್ ಅಮೌಂಟ್ ಅಂತೀವಿ. ಆ ಇಂಟ್ರೆಸ್ಟ್ ಅಮೌಂಟ್ ಇತ್ತು ಮುನ್ಕ ಅದು ನಾವೇನು ಮಾಡಿದ್ವಿ, ನಾವು ಗುರುಗಳೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಅದು ಬೇರೆ ಯಾವುದಕ್ಕೂ ಯೂಸ್ ಮಾಡಬಾರ್ದು, ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಯೂಸ್ ಮಾಡಬೇಕಂತ ತೀರ್ಮಾನ ಮಾಡಿ ಒಂದು 25-28 ಕೋಟಿ ಅಲ್ಲೇ ಇಟ್ಟಿದ್ದೀವಿ. KMDCದಲ್ಲೂ ಒಂದು 90 ಕೋಟಿ ಇಂಟ್ರೆಸ್ಟ್ ಅಮೌಂಟ್ ಇದು ಬಂದಿದೆ, ಲೋನ್ ರಿಪೇಮೆಂಟ್ ಅಮೌಂಟ್ ಬಂದಿದೆ. ಅದು ಹೇಳಿದ್ದೀನಿ ನಾನು, ಅದನ್ನು ಯಾವುದಕ್ಕೂ ಯೂಸ್ ಮಾಡಬಾರ್ದು. ನಾವು ಇದೆಲ್ಲ ದುಡ್ಡೆಲ್ಲ ಬೇರೆದಕ್ಕೆ ಯೂಸ್ ಮಾಡೋದ್ರಿಂದ ಹೆಚ್ಚಾಗಿ ನಾವು ಎಜುಕೇಷನ್ಗೆ ಯೂಸ್ ಮಾಡಬೇಕಂತ ತೀರ್ಮಾನ ಮಾಡಿ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಗುರುಗಳಿದ್ದಾರೆ, ಸಮಯನೂ ಕಡಿಮೆ ಇದೆ, ಹಾಗಾಗಿ ಹೆಚ್ಚಾಗಿ ನಾನು ಮಾತಾಡೋಕೆ ಹೋಗಲ್ಲ. ನಂದು ಏನಂದರೆ ಕನಸು ಅಂದರೆ ಎಲ್ಲ ತಾಲೂಕಲ್ಲಿ ಉಳ್ಳಾಲ ಇವತ್ತು ಉಳ್ಳಾಲದಲ್ಲಿ ಇದ್ದೀವಿ ನಾವು. ಬೇರೆ ಎಲ್ಲ 224 ಕ್ಷೇತ್ರದಲ್ಲಿ 73 ಕ್ಷೇತ್ರದಲ್ಲಿ ನಾವು ಸ್ವಲ್ಪ ಸಂಖ್ಯೆಯಾದರೂ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದೀವಿ ನಾವು. ಆ ಕಡೆ ಎಲ್ಲ ಕಡೆ ಏನಾಗಿದೆ ನಮ್ಮ ವಫ್ ಆಸ್ತಿ ಇದೆ. ಯಾವುದರ ತಾಲೂಕನ ಹೋಗಿ ಎಲ್ಲನ ಹೋಗಿ ಎಲ್ಲ ಕಡೆ ವಫ್ ಇದೆ. ವಫ್ ಏನಕ್ಕೆ ಮಾಡೋದು? ವಫ್ ಮನುಷ್ಯ ಏನಕ್ಕೆ ಮಾಡೋದು? ವಫ್ ಏನಕ್ಕೆ ಮಾಡ್ತಾರೆ ಹೇಳಿ? ಇದು ಯಾರೋ ವಫ್ ಮಾಡಿರೋದೆ. ಉಳ್ಳಾಲ ದರ್ಗಾನು ಯಾರೋ ವಫ್ಫೇ ಮಾಡಿದ್ರು. ವಫ್ ಏನಕ್ಕೆ ಮಾಡ್ತಾರೆ? ಅವ್ರ ತಂದೆ ಕಡೆಯವರು ಇರ್ತಾರೆ, ತಾಯಿ ಕಡೆಯವರು ಇರ್ತಾರೆ, ಹೆಂಡತಿ ಕಡೆಯವರು ಇರ್ತಾರೆ. ಹಂಗೂ ವಫ್ ಏನಕ್ಕೆ ಮಾಡ್ತಾರೆ? ನಮ್ಮ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ವಫ್ ಮಾಡೋದು. ನೀವು ಸುಮ್ಗೆ ಅವ್ರು ವಫ್ ಮಾಡಿದ ತಕ್ಷಣ ನೀವು ಇಟ್ಕೊಂಡು ಬೇರೆಯವರೆಲ್ಲ ಕಬ್ಜಾ ಮಾಡ್ಕೊಂಡು ಮಜಾ ಮಾಡಿ ಅಂತ ಇಲ್ಲ, ನಮ್ಮ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ. ಆ ಹಿನ್ನೆಲೆಯಲ್ಲಿ ನಾನಿವತ್ತು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಾನು ಎಲ್ಲೆಲ್ಲಿ ವಫ್ ಆಸ್ತಿ ಇದೆ ಅಲ್ಲೆಲ್ಲ ಕಡೆ ಎಲ್ಲ ತಾಲೂಕು ಇನ್ನೂ 76 ಕ್ಷೇತ್ರದಲ್ಲಿ ಏನಾಗಿದೆ ಅಲ್ಪಸಂಖ್ಯಾತರಿರೋದ ಕಡೆ ನಾನೇನು ತೀರ್ಮಾನ ಮಾಡಿದೆ ಅಂದರೆ ಎಲ್ಲ ಕಡೆ ವಫ್ ಆಸ್ತಿ ಎಲ್ಲಿದೆ ಎಲ್ಲ ತಾಲೂಕಲ್ಲಿ ಒಂದು ಹಾಸ್ಪಿಟಲ್ ಬರಬೇಕು, ಒಂದು ಸ್ಕೂಲ್ ಬರಬೇಕು, ಒಂದು ಕಾಲೇಜ್ ಬರಬೇಕಂತ ತೀರ್ಮಾನ ಮಾಡಿ ನಾವು ಮಾಡ್ತಾಯಿದ್ದೀವಿ. ಮುಂದಿನ ದಿನದಲ್ಲಿ 5 ವರ್ಷದಲ್ಲಿ ನಾವು ಆತಿಥ್ಯ ಕೊಡ್ತಾ ಇರೋದೇ ಎಜುಕೇಷನ್ ನಿಮ್ಗೋಸ, ಈ ವಿದ್ಯಾರ್ಥಿ ಮಕ್ಕಳಿಗೋಸ. ನೀವೆಲ್ಲ ದೇಶದ ಭವಿಷ್ಯ, ನೀವೆಲ್ಲ ಚೆನ್ನಾಗಿ ಓದಿ ಮುಂದೆ ಬಂದರೆ ಏನಾಗಿದೆ ನಮ್ಮ ಸಮಾಜಕ್ಕೂ ಒಳ್ಳೆಯ ಹೆಸರು ಬರ್ತದೆ, ದೇಶಕ್ಕೂ ಒಳ್ಳೆಯ ಹೆಸರು ಬರ್ತದೆ. ಆ ಹಿನ್ನೆಲೆಯಲ್ಲಿ ನಾನು ನಮ್ಮ ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲಿ ನನ್ನ ಎಜುಕೇಷನ್ನಲ್ಲೇ ಸ್ವಲ್ಪ ಜಾಸ್ತಿ ಗಮನ ಕೊಡ್ತಾ ಇರೋದು. ತಾವು ನೋಡಿರ್ಬೋದು ನಮ್ಮ ಕೇಂದ್ರ ಸರ್ಕಾರದಿಂದ ಭಾಳ ವರ್ಷದಿಂದ ಸ್ವಾತಂತ್ರ್ಯ ಬಂದಾದಮೇಲೆ ನನ್ನ ಅನಿಸಿಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಘೋಷಣೆ ಆಗಿದ್ದು 1957ಇಂದ ಅವತ್ತಿಂದ ಸ್ಕಾಲರ್ಶಿಪ್ ಕೊಟ್ಕೊಂಡು ಬರ್ತಾವ್ರೆ. 1ನೇ ತರಬೇತಿಯಿಂದ ಹಿಡ್ಕೊಂಡು 8ನೇ ತರಬೇತಿವರೆಗೂ. ಮೊನ್ನೆ ಏನು ಮಾಡಿದ್ದಾರೆ, ಇಡೀ ದೇಶದಲ್ಲಿ ಏನು ಮಾಡಿದ್ರು ಕೇಂದ್ರ ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಆ ಸ್ಕೀಮನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾವ ರಾಜ್ಯದಲ್ಲೂ ಇಂಪ್ಲಿಮೆಂಟ್ ಮಾಡಿಲ್ಲ. ಬರೇ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ರಾಜ್ಯದಲ್ಲಿ 1ನೇ ತರಬೇತಿಯಿಂದ ಹಿಡ್ಕೊಂಡು 8ನೇ ತರಬೇತಿವರೆಗೂ ಸ್ಕಾಲರ್ಶಿಪ್ ಕೊಡಬೇಕಂತ ತೀರ್ಮಾನ ಮಾಡಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. 5 ಲಕ್ಷ ಮಕ್ಕಳಿಗೆ ಅದು ಲಾಭ ಆಗ್ತಾಯಿದೆ. ಅದು ಎಷ್ಟು ಜನಕ್ಕೆ? 5 ಲಕ್ಷ ಜನಕ್ಕೆ. ಅಂದರೆ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ 1,000, 5ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ 2,500, ಆಮೇಲೆ 8ನೇ ಕ್ಲಾಸ್ಗೆ 3,500. 3,500 ಏನಾಗ್ತದೆ ಬಡವ್ರಿಗೆ ಭಾಳ ದೊಡ್ಡ ದುಡೋದು. ನಾವು ಶ್ರೀಮಂತರಿಗೆ ಅದು ಏನು ಲೆಕ್ಕಕ್ಕಿಲ್ಲ. 3,500 ಅಂದರೆ ಲೆಕ್ಕಕ್ಕಿಲ್ಲ. ಅದು ಬಡವ್ರಿಗೆ ಏನಾಗಿದೆ ಅದು ಭಾಳ ದೊಡ್ಡ ದುಡೋದು 3,500.
ಹಾಗಾಗಿ ಭಾಳ ಜನ ಡ್ರಾಪ್ಔಟ್ ಆಗೋದು ಸಾಧ್ಯತೆ ಇತ್ತಂತ ಹೇಳ್ಬಿಟ್ಟು ನಮ್ಮ ರಾಜ್ಯದಲ್ಲಿ ಮೊದಲೇ ಬಾರಿ ನಾವು ಲಾಗು ಮಾಡಿದ್ದೀವಿ. ನಮ್ಮಲ್ಲಿ ಈಗ ಸ್ಕಾಲರ್ಶಿಪ್ಪನ್ನು ಶುರು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಬರೀ ಮಕ್ಕಳು, ನಮ್ಮ ಮಕ್ಕಳು ಭಾಳ ಜನ ಮಕ್ಕಳು ಓದೋರು ಭಾಳ ಬುದ್ಧಿವಂತರು ಇದ್ದಾರೆ. ನಮ್ಮಲ್ಲಿ ಬಡವ್ರ ಮಕ್ಕಳಲ್ಲಿ ಭಾಳ ಬುದ್ಧಿವಂತರು ಇದ್ದಾರೆ. ಭಾಳ ಜನ ಏನಾಗ್ತದೆ MBBS ಅಲ್ಲಿ ಗೋರ್ಮೆಂಟಿಂದ ಫ್ರೀ ಸೀಟ್ ಸಿಕ್ಕ ಅವರು ಅಲಾಟ್ ಆಗ್ತದೆ. ಗೋರ್ಮೆಂಟಲ್ಲಿ ಸಿಕ್ಕ ತಕ್ಷಣ ಏನು ಮಾಡೋರು ಪಾಪ, ಈಗ ಗೋರ್ಮೆಂಟ್ ಫ್ರೀ ಸೀಟ್ ಅಂದ ತಕ್ಷಣ ಏನು ಡೊನೇಷನ್ ಫ್ರೀ ಆಗೋದು. ಈಗ ಡೊನೇಷನ್ ಕೊಟ್ಟು ತೊಗೊಳ್ಬೇಕಾದ್ರೆ ಏನಾಗ್ತದೆ 1 ಕೋಟಿ 1.5 ಕೋಟಿ ಆಗ್ತದೆ. ಅವ್ರಿಗೇನಾಗ್ತದೆ ಚೆನ್ನಾಗಿ ಓದಿದ ಕಾರಣಕ್ಕೆ ಫ್ರೀ ಸೀಟ್ ಗೋರ್ಮೆಂಟಿಂದ ಕೊಡೋದು. ಅವ್ರಿಗೇನು ಫ್ರೀ ಸೀಟ್ ಸಿಕ್ಕಿದ್ದು ಡೊನೇಷನ್ ಕೊಡೋದು ಬೇಕಾಗಿರಲಿಲ್ಲ. ಅವ್ರಿಗೆ ಫೀಸ್ ಅಂತೂ ಕೊಳ್ಳೇಬೇಕಾಗಿತ್ತು. ಫೀಸ್ ಎಷ್ಟಿತ್ತು? 2018ವರೆಗೂ ಫೀಸ್ ಇದ್ದಿದ್ದು 5 ಲಕ್ಷ ಫೀಸ್ ಇತ್ತು, 5.5 ಲಕ್ಷ ಫೀಸ್ ಇತ್ತು. ಆ ಟೈಮಲ್ಲಿ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಾಗ ಇವ್ರು ಭಾಳ ಜನ ಮಕ್ಕಳು ಡ್ರಾಪ್ಔಟ್ ಆಗ್ತಾರೆ. ಮುಸಲ್ಮಾನ್ ಮಕ್ಕಳು ಡಾಕ್ಟ್ರು ಆಗ್ಬೇಕಂತ ಹೇಳ್ಬಿಟ್ಟು 3 ಲಕ್ಷ ರೂಪಾಯಿ ಪ್ರತಿ ವರ್ಷ ಫೀಸನ್ನು ಕಟ್ಕೊಂಡು ಬರ್ತಾಯಿದ್ರು. ಈ BJP ಸರ್ಕಾರ ಬಂದಾದ್ಮೇಲೆ ಏನು ಮಾಡಿದ್ರು, ಅದನ್ನು ನಿಲ್ಲಿಸಿದ್ರು. ಅದು ನಿಲ್ಲಿಸಿ ತಿರ್ಗಾ ನಾವೇನು ಮಾಡಿದ್ದೀವಿ, ಈಗ ಚಾಲೂ ಮಾಡಬೇಕಂತ ಚಾಲೂ ಮಾಡಿ. ಈಗ ಫೀಸ್ ಎಷ್ಟಾಗಿದೆ? 11 ಲಕ್ಷ ಆಗಿದೆ. ನಾವು ಕೊಡ್ತಿದ್ದೀವಿ ಎಷ್ಟು? 18ಅಲ್ಲಿ 3 ಲಕ್ಷ ಕೊಡ್ತಾಯಿದ್ದು. ಈಗ ಎಷ್ಟಾಗಿದೆ? ಈಗ 11 ಲಕ್ಷ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾವೇನು ತೀರ್ಮಾನ ಮಾಡಿದ್ದೀವಿ, ಈಗ 5 ಲಕ್ಷ ಕೊಡಬೇಕು ಮೆಡಿಕಲ್ ಕಾಲೇಜ್. ನಮ್ಮವರು ಡಾಕ್ಟ್ರುಗಳು ಆಗಬೇಕು, ಇಂಜಿನಿಯರ್ ಹೋಗ್ಬೇಕಂತ ಹೇಳ್ಬಿಟ್ಟು ಎಲ್ಲ ಥರ ಸ್ಕಾಲರ್ಶಿಪ್ಪನ್ನು ನಾವು ತಂದಿದ್ದೀವಿ. ಹಾಗಾಗಿ ನಿಮ್ಮಲ್ಲಿ ಅಧ್ಯಕ್ಷರಿಗೆ ಮನವಿ ಮಾಡ್ಕೊಳ್ಳೋದು, ತೊಗೊಳ್ತಿರೋದು, ಒಂದು ಎಸ್ಟಿಮೇಟ್ ಮಾಡಿ. ಹಂಗೆ ಬರೀ ಅರ್ಜಿ ಕೊಟ್ಟರೆ ಆಗಲ್ಲ. ಎಲ್ಲ ಎಸ್ಟಿಮೇಟ್ ಮಾಡಬೇಕು. ಎಸ್ಟಿಮೇಟ್ ಮಾಡಿ ಡಿಸ್ಟ್ರಿಕ್ಟ್ ಆಫೀಸ್ ಸಬ್ಮಿಟ್ ಮಾಡಬೇಕು. ಆ ಕಾಪಿ ಮುಖಾಂತರ ತೊಗೊಂಡು ಬನ್ನಿ. 100ಕ್ಕೆ 100 ನೀವು ತೊಗೊಂಡು ಬಂದಿದ್ದ ದಿನ 15 ದಿನ ಅಲ್ಲಿ ನಾನು ಸ್ಯಾಂಕ್ಷನ್ ಮಾಡಿ ನಿಮ್ದು ಅಮೌಂಟ್ ಒಂದು ಮಾಡಿಕೊಡ್ತೀನಿ ಅಂತ ಹೇಳ್ತಾ, ನಮ್ಮ ಮಕ್ಕಳಿಗೆಲ್ಲ ವಿದ್ಯಾರ್ಥಿ ಮಕ್ಕಳಿಗೆ ಒಳ್ಳೇದಾಗಲಿ, ಇರೋರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲರನ್ನ ದುವಾನ ದರಖಾಸ್ತು ಮಾಡಿ ನನ್ನ ಮಾತು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ಬರ್ಕಾತಹು. ಸಚಿವರು ರಹೀಂ ಖಾನ್, ದರ್ಗಾದ ಮಾಜಿ ಅಧ್ಯಕ್ಷರು ಕಣಚೂರು ಮೋನು, ರಾಜ್ಯ ವಕ್ಫ್ ಬೋರ್ಡ್ ಅಧ್ಯಕ್ಷರು ಶಾಫಿ ಸಾದಿ, ಜಿಲ್ಲಾಧ್ಯಕ್ಷರು ನಾಸಿರ್ ಲಕ್ಕಿಸ್ಟಾರ್, ನಿವೃತ್ತ ಪೊಲೀಸ್ ಅಧಿಕಾರಿ GA ಬಾವಾ, ದರ್ಗಾ ಸಮಿತಿ ಮಾಜಿ ಅಧ್ಯಕ್ಷರು US ಹಂಜಾ ಎಂಚಿತಿ ಪ್ರಮುಖರು ಈ ಪೊರ್ತೋಟುಗೇತರು. ದರ್ಗಾ ಅಧ್ಯಕ್ಷರು ಹನೀಫ್ ಹಾಜಿ ಗುರ್ಕಾರ್ಮನ ವಹಿಸಿದ್ದರು. ಉಳ್ಳಾಲ ಕೇಂದ್ರ ಜುಮ್ಮಾ ಮಸೀದಿ ಕತೀಬರು ಇಬ್ರಾಹಿಂ ಸಾದಿ ದುವಾ ನಡಪಾಯರು. ಉಳ್ಳಾಲ ಕಾಜಿ ಫಜಲ್ ಕೋಯಮ ತಂಗಲ್ರನ ಆಶೀರ್ವಚನದೊಟ್ಟಿಗೆ ಮಾನಾದಿಗೆ ಲೇಸ್ ನಡೆದರು. ದರ್ಗಾ ಉಪಾಧ್ಯಕ್ಷರು ಅಶ್ರಫ್ ಅಹಮದ್ ರೈಟ್ವೆ, ಹಸೈನಾರ್ ಕೋಟೆಪುರ, ಕೋಶಾಧಿಕಾರಿ ನಾಜಿಮ್ ರೆಹಮಾನ್, ಜೊತೆ ಕಾರ್ಯದರ್ಶಿಗಳು ಇಜಾಕ್ ಮೇಲಂಗಡಿ, ಮುಸ್ತಫಾ ಮದನಿ ನಗರ, ಲೆಕ್ಕ ಪರಿಶೋಧಕರು ಫಾರೂಕ್ ಕಲ್ಲಾಪು, ಸೈಯದ್ ಮದನಿ ಅರೇಬಿಕ್ ಕಾಲೇಜ್ ಪ್ರಾಂಶುಪಾಲರು ಅಹಮದ್ ಕುಟ್ಟಿ ಸಕಾಫಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಿಡಿದ್ದರು. ಪ್ರಧಾನ ಕಾರ್ಯದರ್ಶಿ ಶಿಹಾಬುದ್ದೀನ್ ಸಕಾಫಿ ಪ್ರಾಸ್ತಾವಿಕ ಪಾತ್ರ ಪಂಡರು. ಈ ದರ್ಗಾದ ಬಗ್ಗೆ ನಮಗಿಂತ ಜಾಸ್ತಿ ಜಮೀರ್ ಸಾಹೇಬರಿಗೆ ಗೊತ್ತಿದೆ. ಅದೇ ರೀತಿ ರಹೀಂ ಖಾನ್ ಅವರಿಗೂ ಗೊತ್ತಿದೆ. ಅವರ ಶಿಕ್ಷಣ ಸಂಸ್ಥೆ ಇಲ್ಲೇ ಪಕ್ಕದಲ್ಲೇ ನಡೀತಾ ಇದೆ. ಆದ್ದರಿಂದ ಜಮೀರ್ ಸಾಹೇಬರಿಗೆ ಉಳ್ಳಾಳದ ಬಗ್ಗೆ ಜಾಸ್ತಿ ಹೇಳಬೇಕಾಗಿಲ್ಲ. ಈಗಾಗಲೇ ಉಳ್ಳಾಳದ ಬಗ್ಗೆ ದೊಡ್ಡದಾದಂತಹ ಕನಸನ್ನಿಟ್ಟುಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದ ವಿವಿಧ ದರ್ಗಾಗಳನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಎಂಬ ಒಂದು ದೊಡ್ಡ ಕನಸಿನೊಂದಿಗೆ ಅವರು ಈ ಖಾತೆಯನ್ನು ಸ್ವೀಕರಿಸಿದ್ದಾರೆ. ಆದ್ದರಿಂದಲೇ ಉಳ್ಳಾಲ ದರ್ಗಾದವರು ಈಗಾಗಲೇ ಮಾನ್ಯ ಸ್ಪೀಕರ್ ಅವರೊಟ್ಟಿಗೆ ಸೇರಿ ವಿಧಾನಸೌಧದಲ್ಲಿ ಜಮೀರ್ ಸಾಹೇಬರಿಗೆ ಅವರ ಹಲವಾರು ಅಹವಾಲುಗಳು, ಅದರೊಟ್ಟಿಗೆ ಅವರ ಸಮಸ್ಯೆಗಳು, ಅದರೊಟ್ಟಿಗೆ ಅಭಿವೃದ್ಧಿ ಮಾಡಬೇಕಾದಂತಹ ಅವರ ಅನುದಾನಗಳ ಬಗ್ಗೆ ಈಗಾಗಲೇ ಜಮೀರ್ ಸಾಹೇಬರ ಗಮನಕ್ಕೆ ತಂದಿದ್ದಾರೆ. ಸರಿಸುಮಾರು 10 ಕೋಟಿ ರೂಪಾಯಿ ಅನುದಾನದ ಬಗ್ಗೆ ಈಗಾಗಲೇ ಶೈಕ್ಷಣಿಕ ಕೇಂದ್ರದ ಶಿಕ್ಷಣ ಕ್ರಾಂತಿಯ ಬಗ್ಗೆ ಈಗಾಗಲೇ ಜಮೀರ್ ಸಾಹೇಬ್ರವರ ಗಮನಕ್ಕೆ ತಂದಿದ್ದಾರೆ. ಸಲಾಂ ಮದನಿ ನಿರೂಪಣೆ ಮಂತಿರು, ಇಬ್ರಾಹಿಂ ಅಹಸನಿ ಸೊಲ್ಮೆ ಸಂದಾಯರು.